ಸುಲ್ಮಿಲು ನಮ್ಮ ಕುಡ್ಲಾತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ದೇವರು ನಮ್ಮೆದುರು ಪ್ರತ್ಯಕ್ಷ ಆಯ್ಚಿಂಡಲ ದೇವದೂತಿರ್ನಂಚ ಬರವು ಕೊರಿಯರೆ ಕೆಲವರು ಬೈದಿರಿಂದ ಪಂಡಿನ ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಡಾಕ್ಟರ್ PL ಧರ್ಮ ಬೆರಿಸಾಯ ಕೊರ್ಪುನೇನು ಕಾಸಿಡಿದ ಲೆಕ್ಕಪಾಡಡೆ ಕಾಸುಗಾದು ಜೋಕ್ಲೇನು ಓದೊಂದು ಪನಡೆ ಎಂದು ಪಂತೆರು. ಶಕ್ತಿನಗರದ ಶಕ್ತಿ ಬರವು ಸಂಸ್ಥೆಡು ಹೊಸ ಕಟ್ವಣ ಉದಿಪನ ಡಾಕ್ಟರ್ ಶಶಿಕಾಂತ್ ಶೆಟ್ಟಿ ಸ್ಕಾಲರ್ಶಿಪ್ ಲೋಕಾರ್ಪಣೆ ಮಲ್ಪನ ಲೇಸ್ಡ್ 6 ಪಾತೆರಿಯರು. ಕುಡ್ಲ ಶಕ್ತಿನಗರದ ಶಕ್ತಿ ಎಜುಕೇಷನ್ ಟ್ರಸ್ಟ್ ದಾನಿಲೆಟ್ ಡಾಕ್ಟರ್ ಶಶಿಕಾಂತ್ ಶೆಟ್ಟಿ ಸ್ಕಾಲರ್ಶಿಪ್ ಲೋಕಾರ್ಪಣೆ ಬೊಕ್ಕ ಶಕ್ತಿ ಪ್ರೀ ಸ್ಕೂಲ್ ದ ಹೊಸ ಕಟ್ಪುಣ ಉದಿಪನ ಲೇಸ್ ಗುರುವಾರ ನಡೆತುಂಡು. ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಡಾಕ್ಟರ್ PL ಧರ್ಮ ಮಲ್ಲಪಿನ್ನೆರಾದ್ ಕಾರ್ಲದ ಜ್ಞಾನಸುಧಾ ವಿದ್ಯಾಸಂಸ್ಥೆದ ತಾಪಕಿರು ಡಾಕ್ಟರ್ ಸುಧಾಕರ್ ಶೆಟ್ಟಿ ಶಕ್ತಿ ಪ್ರೀ ಸ್ಕೂಲ್ ದ ಹೊಸ ಕಟ್ಪುಣ ಬೊಕ್ಕ ಕ್ಲಾಸ್ ಲೇನು ಉದಿಪನ ಮಲ್ತಿರು. PL ಧರ್ಮ ವಿನ್ನೆರು ಬೊಕ್ಕ ಡಾಕ್ಟರ್ ಶಶಿಕಾಂತ್ ಶೆಟ್ಟಿನ ಅಪ್ಪೆ ಸುಶೀಲಾ ಜನಾರ್ದನ್ ಶೆಟ್ಟಿ ಸರಸ್ವತಿ ಬೊಕ್ಕ ಭಾರತಾಂಬಿನ ಫೋಟೋಕು ಪುರ್ಪ ಪಾಡಿಯರು. ಸಭಾಲೇಸುಡು ಸಂಸ್ಥೆದ ಮುಖ್ಯ ಸಲಹೆಗಾರರು ರಮೇಶ್ ಮಾತಿರೆಲ್ಲ ಎದ್ಕೊಂಡು ಸಂಸ್ಥೆ ಬೊಕ್ಕ ಸ್ಕಾಲರ್ಶಿಪ್ ದ ಬಗೆಟ್ ಮಾಹಿತಿ ಕೊರಿಯರು. ಡಾಕ್ಟರ್ PL ಧರ್ಮ ಡಾಕ್ಟರ್ ಶಶಿಕಾಂತ್ ಶೆಟ್ಟಿ ಸ್ಕಾಲರ್ಶಿಪ್ ಅನ್ನು ಲೋಕಾರ್ಪಣೆ ಮಲ್ತದ ಸಂದು ನಂಚಿನ ಬಡವಿರ್ನ ಕಲ್ಪನಾ ಬಿರ್ಸೆರು ಜೋಕ್ಲೆಗು ಪಟ್ಟಿಯರು. ಡಾಕ್ಟರ್ ಧರ್ಮ ಪಾತೆರ್ದು ದೇವರು ನಮ್ಮ ಎದುರು ಪ್ರತ್ಯಕ್ಷ ಆಯರೆ ಸಾಧ್ಯ ಇಜ್ಜಿಂಡಲ ದೇವದೂತೆರ್ನಂಚ ಶಿಕ್ಷಣ ಕೊರಿಯರ ಕೆಲವಿರು ವೈದ್ಯರು ಐಟುವರಿ ಕೇಸಿ ನಾಯಕರು ದುಂಬು ಬಾರಿಯಲ್ಲಿಯ ಜಾಗಿಡು ಶಿಕ್ಷಣ ಸಂಸ್ಥೆಲು ಇತ್ತ ಶಾಲೆ ಬರೌಡು ಶಿಸ್ತಿ ಇತ್ತಡು ಇತ ಏತೋ ಬದಲಾವಣೆಲು ಆತಂಡು ಶಕ್ತಿ ಸಂಸ್ಥೆಡು ಹೊಸ ಶಕ್ತಿನು ತೂವೊಂದುಲ್ಲ ನಿಕ್ಲಿಗ ಕೊರ್ನ ಬೆರಿಸಾಯನು ಕಾಸಿಡ್ದು ಲೆಕ್ಕ ಪಾಡಡೆ ಕಾಸುಗಾದ ಎಡ್ಡೆ ಓದುಡುಂದು ಜೋಕ್ಲೆಗು ಪನಡೆ ಎಂದು ಜೋಕ್ಲೆನ ಅಪ್ಪೆಮ್ಮಗ ಪಂಡೆರು. ಡಾಕ್ಟರ್ ಸುಧಾಕರ್ ಶೆಟ್ಟಿ ಪಾತಿರ್ದ ಶಿಕ್ಷಣ ಕೊರ್ಪುನವು ಎಂಕ್ಲಿನ ಉದ್ದೇಶ ಕಾಸುಗಾದು ಪುದರಗಾದು ಬರವು ಸಂಸ್ಥೆ ಮಲ್ಪುನ ಅತ್ತಂದು ಪಂಡೆರು. ಶ್ರೀಮತಿ ಸುಶೀಲಾ ಜನಾರ್ದನ್ ಶೆಟ್ಟಿರಿಗೆ ಮರ್ಯಾದೆ ಸಂದೈತ ಮಲ್ತೆರು. ಸಂಸ್ಥೆದ ಟ್ರಸ್ಟಿ ಸಂಜಿತ್ ನಾಯಕ್ ಗುರ್ಕಾರ್ಮಿ ವಹಿಸಿದ ಗುರ್ಕಾರ್ಮೆದ ಪಾತೆರ ಪಂಡೆರು. ಶಕ್ತಿ ಎಜುಕೇಷನ್ ಟ್ರಸ್ಟ್ ಸ್ಥಾಪಕಿಯರು ಡಾಕ್ಟರ್ KC ನಾಯಕ್ ಟ್ರಸ್ಟ್ ಲೈನ ಸಗುಣ C ನಾಯಕ್ ಡಾಕ್ಟರ್ ಮುರಳೀಧರ್ ನಾಯಕ್ ಶಕ್ತಿ ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಾಲರ್ ವೆಂಕಟೇಶ್ ಮೂರ್ತಿ ಲೇಸಿಡ್ ಪಾಲ್ದಿತ್ತೊಂಡಿರು. ಶಕ್ತಿ ಪ್ರೀ ಸ್ಕೂಲ್ ಪ್ರಿನ್ಸಿಪಾಲರ್ ಬಬಿತಾ ಸೂರಜ್ ಸೊಲ್ಮೆ ಸಂದಾಯರು. ಸದ್ಗುಣವನ್ನೇ ಶಿಕ್ಷಣ ಅಂತ ಹೇಳಿಕೊಂಡು ಕಲಿಸ್ತಾ ಇರುವ ಈ ಶಕ್ತಿ ವಿದ್ಯಾಸಂಸ್ಥೆ ಒಂದು ಶಕ್ತಿ ಕೇಂದ್ರವಾಗಿ ಬೆಳೀತಾ ಇದೆ. ಇಲ್ಲಿಗೆ ವಿದ್ಯಾರ್ಥಿಗಳನ್ನು ಅಡ್ಮಿಟ್ ಮಾಡ್ತಾ ಇರುವ ಎಲ್ಲ ಪೋಷಕರುಗಳಿಗೆ ನಾನು ಧನ್ಯವಾದನೆ ಹೇಳಬೇಕು. ಎಲ್ಲೋ ಕಡೆ ಮೌಲ್ಯಗಳು ಇಲ್ಲದಾಗ್ತಾ ಇರುವ ಸಂದರ್ಭದಲ್ಲಿ ಮೌಲ್ಯಗಳನ್ನೇ ಶಿಕ್ಷಣವನ್ನಾಗಿ ಇಟ್ಕೊಂಡು ಎಲ್ಲ ವಿದ್ಯಾರ್ಥಿಗಳನ್ನು ರಾಷ್ಟ್ರದ ಶಕ್ತಿಗಳನ್ನಾಗಿ ರಾಷ್ಟ್ರದ ಆಸ್ತಿಗಳನ್ನಾಗಿ ಮಾಡ್ತಾ ಇರುವ ಶಿಕ್ಷಣ ಸಂಸ್ಥೆಗೆ ನಾನು ನಮಸ್ಕಾರಗಳನ್ನು ಹೇಳ್ತಾ, ಗೋಪಾಲಕೃಷ್ಣ ದೇವರ ಅಣತಿಯಂತೆ ಪ್ರಾರಂಭ ಮಾಡಿದ ಒಂದು 85 ವರ್ಷದ ದೇವತಾ ಸ್ವರೂಪಿ ಮನುಷ್ಯ ಈ ವೇದಿಕೆಯ ಮೇಲೆ ಇದ್ದಾರೆ. ನಾನು ನಿಮಗೆ ಹೇಳೋದು ಹೊಗಳಲಿಕ್ಕೆಲ್ಲ, ಅವರ ಕನಸುಗಳಿಗೆ ನೀವೆಲ್ಲ ಪೇರೆಂಟ್ಸ್ ನೀರೆರಿಬೇಕು, ಮಕ್ಕಳೆಲ್ಲ ಅದಕ್ಕೆ ಆಧಾರವಾಗಿ ನಿಲ್ಲಬೇಕು. ಯಾವತ್ತೂ ಕೂಡ ಹೆತ್ತ ತಾಯಿ ಹೇಗೆ ಇದ್ದರೂ ನನ್ನ ತಾಯಿ ಚಂದ ಇಲ್ಲ ಅಂತ ಯಾರು ಹೇಳೋದಿಲ್ಲ. ಈ ಸಂಸ್ಥೆಗೆ ಸೇರಿದ ಮಕ್ಕಳಿಗೆ ಇದು ನಿಮ್ಮ ಹೆತ್ತ ತಾಯಿ. ಈ ಸಂಸ್ಥೆಯಲ್ಲಿ ಇದ್ದುಕೊಂಡು ಇನ್ನೊಂದು ಸಂಸ್ಥೆ ನಿಮ್ಮ ಸಂಸ್ಥೆಗಿಂತಲೂ ಚೆನ್ನಾಗಿದೆ ಅನ್ನುವ ಮಾತು ನಿಮ್ಮಲ್ಲಿ ಬರದೇ ಇರಲಿ. ಯಾವತ್ತೂ ಕೂಡ ಸಂಸ್ಥೆಯನ್ನು ಬೆಳೆಸುವವರು ಯಾರು ಅಂತ ಹೇಳಿದರೆ ಮಕ್ಕಳು ಮತ್ತು ಹೆತ್ತವರು. ಬರವು ಸಂಸ್ಥೆಯನ್ನು ಕಟ್ಟದು ಬುಳೆಪವನ ಸುಲಭದ ಕೆಲಸ ಅತ್ತು ಮುಸ್ಲಿಂ ಬರವು ಸಂಸ್ಥೆಲು ಸತ ಇತ್ತ ಪಾಕ ಸಮಸ್ಯೆಯನ್ನು ಎದುರಿಸಾವುದಿಲ್ಲ ಅಂದು ರಾಜ್ಯ ವಿಧಾನಸಭೆ ಗುರ್ಕಾರ್ಯರು UT ಖಾದರ್ ಪಂತೆರು. ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲಾ ಮುಸ್ಲಿಂ ಬರವು ಸಂಸ್ಥೆಲಿನ ಒಕ್ಕೂಟದ MIF ವರ್ಷದ ಸಭೆಯನ್ನು ಉದಿಪನ ಮಲ್ತದ ಆರ್ಪಾತೆರಿಯರು. ದಕ್ಷಿಣ ಕನ್ನಡ ಒಡಿಪು ಜಿಲ್ಲಾ ಮುಸ್ಲಿಂ ಬರವು ಸಂಸ್ಥೆಲಿನ ಒಕ್ಕೂಟದ ನಿಲೆಟ್ MIF ವರ್ಷದ ಸಭೆ ಬೊಕ್ಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರು. ರಾಜ್ಯ ವಿಧಾನಸಭೆ ಸ್ಪೀಕರ್ UT ಖಾದರ್ ಕಾರ್ಯಕ್ರಮ ಉದಿಪನ ಮಲ್ತೆರು. ಖಾದರ್ ಪಾತೆರ್ದು ಬರವು ಸಂಸ್ಥೆಲಿನ ಕಟ್ಟದು ಬುಳೆಪವನ ಸುಲಭದ ಕೆಲಸ ಅತ್ತು ಐಟ್ಲ ಗ್ರಾಮೀಣ ಪ್ರದೇಶದ ಮುಸ್ಲಿಂ ಬರವು ಸಂಸ್ಥೆಲಿನ ಒರಿಪಾದ ಬುಳೆಪವನವು ಅವು ಆಡಳಿತ ಮಂಡಳಿಗೂ ಸವಾಲಾದ ಪೋತಲು ಮುಸ್ಲಿಂ ಬರವು ಸಂಸ್ಥೆಲು ಸತ ಐತೆ ಪಾಕ ಸಮಸ್ಯೆಲಿನ ಎದುರಿಸಾವುದಿಲ್ಲ ಅಂತ ಪಂಡೆರು. MIF ಮರ್ಯಾದೆ ಗುರ್ಕಾರ್ಯರು ಉಮರ್ ಟಿಕೆ ದಿಕ್ಸೂಚಿ ಭಾಷಣ ಮಲ್ತೆರು. ರಾಜ್ಯ ಹಣಕಾಸು ಇಲಾಖೆಯ ಪ್ರಧಾನ ಕಾರ್ಯಂತರು LK ಆತಿಕ್, MIF ಗುರ್ಕಾರ್ಯರು ಮುಸಬ್ಬಾ, ಮರ್ಯಾದೆ ಸಲಹೆಗಾರರು ಸೈಯದ್ ಮೊಹಮ್ಮದ್ ಬ್ಯಾರಿ, ಬೆಂಗಳೂರು ಪ್ರೆಸಿಡೆನ್ಸಿ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ನಿಸಾರ್ ಅಹಮದ್, ಏನಪೋಯ ವಿಶ್ವವಿದ್ಯಾನಿಲಯದ ಜೊತೆ ಕುಲಪತಿ ಫರ್ಹಾದ್ ಏನಪೋಯ ಆಸ್ಪತ್ರೆದ ವೈದ್ಯಕೀಯ ನಿರ್ದೇಶಕರು ಡಾಕ್ಟರ್ ಮೊಹಮ್ಮದ್ ತಾಕೀರ್ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದರು.
ನಮ್ಮ ಮುಂದಿನ ಪೀಳಿಗೆಗೆ, ಫಾರ್ ಅವರ್ ಯಂಗ್ಸ್ಟರ್ಸ್, ವಾಟ್ ಕ್ಯಾನ್ ವಿ ಗಿವ್? ನಾಟ್ ಎವ್ರಿಬಡಿ ಕ್ಯಾನ್ ಗಿವ್ ಲ್ಯಾಂಡ್, ನಾಟ್ ಎವ್ರಿಬಡಿ ಕ್ಯಾನ್ ಗಿವ್ ಕ್ಯಾಪಿಟಲ್, ಬಟ್ what we can give is education. And education is one fundamental aspect that actually distinguish a successful person from an unsuccessful one. ಇವತ್ತು ಯಾವುದೇ ಒಂದು ಸಮುದಾಯ ಮುಂದುವರಿಬೇಕಾದ್ರೆ ಶಿಕ್ಷಣ ಬಹಳ ಮಹತ್ವವಾದದ್ದು. ಆದ್ದರಿಂದ ಮೂಲಭೂತವಾಗಿ ನಾವು ಶಿಕ್ಷಣದ ಬಗ್ಗೆ ಗಮನ ಕೊಡುವಂಥದ್ದು ಬಹಳ ಮುಖ್ಯವಾದದ್ದು. ಇವತ್ತು ಇಫ್ ಯು ಡು ನಾಟ್ ಇನ್ವೆಸ್ಟ್ ಇನ್ ಎಜುಕೇಷನ್ ಟುಡೇ, ಅವರ್ ಫ್ಯೂಚರ್ ವಿಲ್ ಬಿ ಬ್ಲೀಕ್, ಅವರ್ ಫ್ಯೂಚರ್ ವಿಲ್ ಬಿ ಡಾರ್ಕ್. ಮೋಸ್ಟ್ ಆಫ್ ದಿ highly developed societies actually are developed because of knowledge, because of education, because of the investment they have made in science, because of the successes they have achieved in science and technology, and others are today dependent on those countries. ಇವತ್ತು ಬಹುಶಃ ಅಧಿಕವರ ಬಗ್ಗೆ ನಾನು ಹೇಳಬೇಕಾದ್ರೆ ನಾವೆಲ್ಲ ಆಲೋಚನೆ ಮಾಡಬೇಕು. ಒಂದು ಸರ್ಕಾರದ ಆರ್ಥಿಕ ಇಲಾಖೆ, ಅತ್ಯಂತ ದೊಡ್ಡ ಮಟ್ಟದ ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಇವರು ಎರಡೂ ಜಾಬನ್ನು ಕೂಡ ಮಾಡುವಂಥ ಏಕೈಕ ಅಧಿಕಾರಿ ಬರೀ ಮೈನಾರಿಟಿ ಮಾತ್ರ ಅಲ್ಲ, ಎಲ್ಲ ವರ್ಗದಲ್ಲಿ ಎಲ್ಲ ಇದ್ದಿದ್ರೆ ಅದು ಅಧಿಕಾರ ನಾವು ಕೆಲಸ ಮಾಡ್ತೀವಿ. ಅದೇ ಇಂಟರ್ನೆಟ್ಸಲ್ಲಿ ಸಿಕ್ಕುವಂಥ ಸೀಟುಗಳಲ್ಲ, ಇದೆಲ್ಲ ಕೂಡ ಟ್ಯಾಲೆಂಟ್ ಮತ್ತು ಅವರ ಕಮಿಟ್ಮೆಂಟ್ ಮತ್ತು ಅವರ ಸಿನ್ಸಿಯರಿಟಿ ಮತ್ತು ಆನೆಸ್ಟಲ್ಲಿ ಸಿಕ್ಕುವಂತಹ ಆ ಸ್ಥಾನಕ್ಕೆ ನಾವು ಇವತ್ತು ಆಲೋಚನೆ ಮಾಡಬೇಕು. ಸೊ ಯಾವ್ದು ಹೋಗಿ ಶುಡ್ ಬಿ ಒನ್ ಆಫ್ ದ ಬೆಸ್ಟ್ ಅಂತ ಹೇಳಿಕ್ಕೆ ನಾನು ಅದಕ್ಕೆ ಇಷ್ಟಪಡೋದು ಕೆಲಸ ಇವತ್ತು ಆಗಬೇಕು. ಸೇಲ್ಸ್ ಮ್ಯಾನ್ ಸಾರ್ ನಾವೆಲ್ಲ ಮಾತಾಡ್ತಿದ್ದೇವೆಲ್ಲ 1999 ಒಳಗೆ ನಮ್ದೆಲ್ಲ 40-45 ಅಂದರೆ ಕೂಡ ಭಾಳ ಕಷ್ಟದ ಪರಿಸ್ಥಿತಿ ಇದ್ದೇವೆ ಅಂದೆ. ಅದು ಸೇಲ್ಸ್ ಮ್ಯಾನ್ ಸಾರ್ 35-40-45 ಆದರೂ ಕೂಡ ಈ ಟಾಪ್ ಲೆವೆಲಲ್ಲಿ ಇದ್ದಾರೆ. ಅದವರಿಗೆ ದೇವರು ತೀರ್ಮಾನ ಮಾಡಿದ್ದಾರೆ, ಮಾರ್ಗದಲ್ಲಿ ಇಲ್ಲದಿಲ್ಲ. ಸೈಯದ್ ಮ್ಯಾನ್ ಸಾರ್ ಮಾಡಬೇಕಂತ ತೀರ್ಮಾನ ಮಾಡುವಂಥ ಕೆಲಸ. ಸೊ ಅವರು ಮಾರ್ಗ ತೆಗೆಯಲ್ಲ ಅಂದ್ರೆ ನೀವು ತೆಗೆದು ಕೂತ್ಕೊಳ್ಬೇಕು, ನೀವು ತೆಗೆಯುವಂಥ ಕೆಲಸದ ಆಗ್ಬೇಕಂತ ಹೇಳಿಕೆ ನಾನು ಬಯಸ್ಕೊಂಡು. ಕುಡ್ಲದ ಕಂಕನಾಡಿ ಪಳ್ಳಿದ ಕೈತಲ್ದ ಮಾರ್ಗದ ಒಂಜಿ ಬರಿಟ್ ನಮಾಜ್ ಮಲ್ತಿನಕ್ಲೆನ ಮಿತ್ತು ಪೊಲೀಸರು ಸ್ವಂತ ಉಮೇದದ ಕೇಸು ಪಾಡ್ನೇನು ಕೈ ಬುಡಡೊಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕ ಪೊಲೀಸ್ ಕಮಿಷನರ್ಗೆ ಭಿನ್ನಾಯ್ತೊಂದು ಓಲೆ ಕೊಡ್ತುಂಡು. ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಕೂಟ ಬುಧವಾರ ಕುಡ್ಲದ ಪೊಲೀಸ್ ಕಮಿಷನರ್ಗೆ ಭಿನ್ನಾಯ್ತುನ್ನ ಓಲೆ ಕೊರ್ದು ಕಂಕನಾಡಿ ಪಳ್ಳಿದ ಕೈತಲ್ದ ಮಾರ್ಗದ ಬರಿಟ್ ನಮಾಜ್ ಮಲ್ತಿನಕ್ಲೆನ ಮಿತ್ತು ಪೊಲೀಸರು ಸ್ವಂತ ಉಮೇದದ ಕೇಸ್ ಪಾಡ್ನೇನು ಕೈ ಬುಡಡೊಂದು ಒತ್ತಾಯ ಮಲ್ತೇರು. ನಾಯಕರು ಈ ಪೊರ್ತುಡು ಮಾಧ್ಯಮದ ಕ್ರೀಡಾಪಾತಿರ್ದು ಈ ಸಂಗತಿ ಬಗೆಟ್ ಗೃಹ ಮಂತ್ರಿಯರು ಬೊಕ್ಕ ಜಿಲ್ಲಾ ಜವಾಬ್ದಾರಿ ಮಂತ್ರಿಯರಿಗೆ ಮಾಹಿತಿ ಕೊಡ್ತಾ ಈ ರೀತಿ ಕೇಸು ಪಾಡು ನಿಂದಾಂಡ ದಿನಕ್ಕೂ 500 ದೂರು ತೆತ್ತುಂಡಾವು. ಪೊಲೀಸರು ನಿಜ ಸ್ಥಿತಿ ತೆರಿಯಂದೆ ಸ್ವಂತ ಉಮೇದೋಡು ಕೇಸು ಪಾಡ್ನವು ಸರಿಯತ್ತಂದ ಕುಲ್ಪಂಡೇರು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಗುರ್ಕಾರ್ಯರು ಕೆ ಶಾಹುಲ್ ಹಮೀದ್, ಇಬ್ರಾಹಿಂ ಕೋಡಿಜಾಲ್, ಡಾ ಕಣಚೂರ್ ಮೋನು, MS ಮೊಹಮ್ಮದ್, ಮುಸ್ತಫಾ ಪಾವೂರು ಇಂಚ ನಾಯಕರು ದುಮ್ಮದ ಮೇಯರ್ ಕೆ ಅಶ್ರಫ್, ಮಹಾನಗರ ಪಾಲಿಕೆ ಸದಸ್ಯರು ಲತೀಫ್ ಕಂದಕ, ಸಂಶುದ್ದೀನ್ ಕುದ್ರುಳ್ಳಿ, ರವೂಫ್ ಅಲ್ಪಸಂಖ್ಯಾತ ಘಟಕದ ಕೂಟೊಡಿತೆರು. ವರ್ಷದ ಪರೀಕ್ಷೆಗೂ ಅಚ್ಪದಿನ ಬಾಕಿ ಉಪ್ಪನಗ ಹಿಜಾಬ್ ಪಾಡ್ನ ಒಂಜಿ ಕಾರಣಗೂ ಏನನ್ನು ಕಾಲೇಜ್ ಹಿಡಿದು ಪಿದೈ ಪಾಡ್ದು ಪಕ್ಷಗೂ ಮಲ್ಲ ಸಾಧನೆ ಮಲ್ತದೆ ಎಂದು ತೋಜಾ ಇರತ್ತೆ. ಇತ್ತೆ ಅವೇ ಪಕ್ಷ ಈರನ್ನು ಪಿದೈ ಪಾಡ್ನೇನು ಒಡಿಪುಡು ಯಾನ ತೂಪನಂಚಾಂಡೆಂದು ಒಡಿಪುಡು ನಡೆಸದಿತ್ತಿನ ಪೊರಂಬಾಟದ ವಿದ್ಯಾರ್ಥಿನಿ ಅಲಿಯಾ ಅಸಾದಿ ರಘುಪತಿ ಭಟ್ರೆಗೂ ಕೋಂಗಿ ಮಲ್ತದೆರು. 2 ವರ್ಷದ ದುಂಬು ಒಡಿಪುಡು ಓದಂಟಡ್ದು ಕಿಡಿರಟ್ಟಾಯಿನ ಹಿಜಾಬ್ ಓದಂಟು ರಾಷ್ಟ್ರ ಡೋರ್ಮಿಡು ಸುದ್ದಿಲಕ್ಕಾದಿತ್ತಂಡು ಅಪಗ ಒಡಿಪುಡು ರಘುಪತಿ ಭಟ್ ಶಾಸಕರಾದಿತ್ತರು. ಬದಲಾಯಿನ ರಾಜಕೀಯ ಸ್ಥಿತಿಗತಿಟ್ಟು ಇತ್ತೆ ರಘುಪತಿ ಭಟ್ ಶಾಸಕರಾದಿದ್ದರು. ಇತ್ತೆ ಬಿಜೆಪಿ ಹಿಡ್ಲ ದೆತ್ತದಕ್ದರು. ಆನಿ ಹಿಜಾಬ್ ಪಾಡ್ದು ಪಾಠಕೇನರ ಒಪ್ಪಿಗೆ ಕೊರ್ಲಿ ಎಂದು ಒತ್ತಾಯ ಮಲ್ತದು ಒಡಿಪುಡು ನಡತಿನ ಪೊರಂಬಾಟಡು ಪಾಲ್ದಿತ್ತುನ್ನ ಬರವು ಕಲ್ತೊಂದಿತ್ತಿನ ಅಲಿಯಾ ಅಸಾದಿ ಇತ್ತದ ರಘುಪತಿ ಭಟ್ ರಾಜಕೀಯ ಸ್ಥಿತಿ ಬಗೆಟ್ಟು ಎಕ್ಸ್ ಅಕೌಂಟಡು ಕೋಂಗಿ ಮಲ್ತದೆರು. ದೇವರು ತಾನು ಬೈಕಿನೇನು ಮಲ್ತದೆ ಮಲ್ಪುವೆರು. ವರ್ಷದ ಪರೀಕ್ಷೆಗೂ ಅಚ್ಪದಿನ ಉಪ್ಪುನಗ ಹಿಜಾಬ್ ಪಾಡ್ನ ಒಂಜೇ ಕಾರಣಗೂ ಏನನ್ನು ಕಾಲೇಜ್ ಹಿಡಿದು ಪಿದೈ ಪಾಡ್ದು ಇರನ ಪಕ್ಷಗೂ ಮಲ್ಲ ಸಾಧನೆ ಮಲ್ತದೆ ಎಂದು ತೋಜಾ ಇರತ್ತೆ. ಅಂಡ ಇತ್ತೆ ಅವೇ ಪಕ್ಷ ಇರನ ಪಿದೈ ಪಾಡ್ನ ಆ ಕ್ಷಣನು ಯಾನು ಎನ್ನ ಒಡಿಪುಡು ತೂಪುನಂಚ ಆಂಡಿಂದ ಆರ್ಪಂಡೆರು. ಆನಿ ಯಾನು ಪಿದೈ ಪಾಡ್ನ ವಿದ್ಯಾರ್ಥಿ, ಇರೆಗು ಪಕ್ಷುಡು ಪದವಿ, ಇತ್ತೆ ಯಾನು ವಕೀಲ ಪದವಿ ವಿದ್ಯಾರ್ಥಿ, ಈರು ಪಿದೈ ಪಾಡ್ನ
ವ್ಯಕ್ತಿಯಿಂದ ಅಲಿಯಾ ಅಸಾದಿ ಕೋಂಗಿ ಮಲ್ತದೆರು. ಬರೋ ಕಲ್ಪನ ಅಲಿಯಾ ಅಸಾದಿ ಪೊಣ್ಣನ ಟ್ವಿಟ್ಗೆ ಪಾಕ ಜನ ಅಭಿಪ್ರಾಯ ಕೊಡ್ತೆರು. ಇತ್ತ ಜನ ಭೋಗ ಬದುಕಗ್ ಮರಲಾದು ಸೀಕಲೇನು ಲೆತ್ತೊಂದುಲೆರಂದು ಪದ್ಮಶ್ರೀ ಪ್ರಶಸ್ತಿಗೆ ಸಂದಿನ ಡಾಕ್ಟರ್ CR ಚಂದ್ರಶೇಖರ್ ಪಂತೆರು. ಕುಡ್ಲದ ಪುರಭವನುಡು ಬಿ ಹರಿಶ್ಚಂದ್ರ ಆಚಾರ್ಯರ್ನ 119ನೇ ವರ್ಷದ ಜನ್ಮ ದಿನೋತ್ಸವಡು ಆರ್ಪಾತಿರಿಯರು. ಕುಡ್ಲದ ಬಿ ಹರಿಶ್ಚಂದ್ರ ಆಚಾರ್ಯ ಮೆಮೋರಿಯಬಲ್ ಟ್ರಸ್ಟ್ ದಾನಿಲೆಟ್ಟು ಕುಡ್ಲದ ಪುರಭವನುಡು ಕರೆದು ಪೋಯಿನ ಹರಿಶ್ಚಂದ್ರ ಆಚಾರ್ಯರ್ನ 119ನೇ ವರ್ಷದ ಜನ್ಮ ದಿನಾಚರಣೆ ಲೇಸು ನಡಪಾಯರು. ಕಟಪಾಡಿ ಶ್ರೀ ಆನೆಗುಂದಿ ಮಹಾಸಂಸ್ಥಾನದ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಕಾರ್ಯಕ್ರಮ ಉದ್ದೀಪನ ಮಲ್ತದ ಆಶೀರ್ವಚನ ಕೊರಿಯರು. ಪದ್ಮಶ್ರೀ ಪ್ರಶಸ್ತಿಗೆ ಸಂದಿನ ಡಾಕ್ಟರ್ CR ಚಂದ್ರಶೇಖರ ಮಲ್ಲ ಬಿನ್ನೆರಾದ ಪಾಲ್ದಿತ್ತೊಂಡೆರು. ಟ್ರಸ್ಟ್ ದಾನಿಲೆಟ್ಟು ಡಾಕ್ಟರ್ CR ಚಂದ್ರಶೇಖರ್ ಮೇರೆಗೆ ಬಿ ಹರಿಶ್ಚಂದ್ರ ಆಚಾರ್ಯ ನೆಂಪದ ಪ್ರಶಸ್ತಿನ ಕೊರ್ದು ಮರ್ಯಾದೆ ಮಲ್ತೆರು. ಡಾಕ್ಟರ್ ಚಂದ್ರಶೇಖರ ಪಾತೆರ್ದು ಇತ್ತ ಜನ ಭೋಗ ಬದುಕಗ್ ಮಲ್ತದ ಸೀಕ್ಲೆನು ಲೆತ್ತೊಂದುಲೆರು. ಸರಳ ಜೀವನ, ಶಿಸ್ತು, ತಾಳ್ಮೆ, ಪ್ರೀತಿ, ಸೇವೆಲೆನು ಬದುಕಡು ಪಾಡ್ರು ನಡೆದವ್ರ ಬದುಕನ್ನು ಪೊರ್ಲು ಮಲ್ತೊಂಡಲಿ. ಬರಾವ್ ಕಲ್ಪವನಾರಾದು ಸಮಾಜ ಸುಧಾರಕರಾದ ಮಲ್ಲ ಸೇವೆ ಸಂದಾದಿನ ಆಚಾರ್ಯರ್ನ ಪುದರಡು ತನಕ ಪ್ರಶಸ್ತಿ ತಿಕ್ಕಿನವು ಬಾರಿ ಸಂತೋಷ ಅಂಡೆಂದು ಪಂಡೆರು. ಬೆಂಗಳೂರದ ವಿರಾಟ್ ವಿಶ್ವ ಗ್ಲೋಬಲ್ ಫೌಂಡೇಶನ್ ದ ಗುರ್ಕಾರ್ಯರು ಎಸ್ ಮಾಳಿಗಾಚಾರ್ ಕಾರ್ಯಕ್ರಮವನ್ನು ಉದ್ದೇಶಿಸಾದ ಪಾತಿರದ ಟ್ರಸ್ಟ್ಗೆ ಎಡ್ಡೆಪ್ಪು ಬೈಕಿಯರು. ಟ್ರಸ್ಟ್ ಗುರ್ಕಾರ್ಯರು ಪಿ ಶಿವರಾಮ್ ಆಚಾರ್ ಗುರ್ಕಾರ್ಮೆ ವಹಿಸಿದ್ದರು. ಕುಟ್ಲ ವಿಶ್ವವಿದ್ಯಾನಿಲಯದ ಮರ್ಯಾದೆ ಡಾಕ್ಟರೇಟ್ ಪದವಿ ಪಡೆಯಿನ SKF ಎಲಿಕ್ಸರ್ ದ ಗುರ್ಕಾರ್ಯರು ಡಾಕ್ಟರ್ G ರಾಮಕೃಷ್ಣ ಆಚಾರ್ಯಗ ಮೆಚ್ಚುಗೆ ಸಂದಾಯಿತ ಮಲ್ತೆರು. ಇಂಚೆಪ್ಪ PhD ಪದವಿ ಪಡೆಯಿನ ವಿಶ್ವಕರ್ಮ ಸಮಾಜದ 4 ಸಾಧಕರು ಡಾಕ್ಟರ್ KV ಸುರೇಶ್, ಡಾಕ್ಟರ್ ಸುಷ್ಮಾ PS, ಡಾಕ್ಟರ್ ಸುಮಿತಾ PV ಬೊಕ್ಕ ಡಾಕ್ಟರ್ ವೀರಭದ್ರಾಚಾರ್ ಮೊಕ್ಳಿಗೆ ಮೆಚ್ಚುಗೆ ಸಂದಾಯಿತ ಮಲ್ತೆರು. ವಿಶಿಷ್ಟ ಶೈಕ್ಷಣಿಕ ಸಾಧನೆ ಮಲ್ತಿನ ಕುಮಾರಿ ಸಿಂಚನ ಸೋಮವಾರಪೇಟೆ ಬೊಕ್ಕ ಕೌಶಿಕ್ ಆಚಾರ್ಯ ಬಂಟ್ವಾಳ ಮೊಕ್ಳಿಗೆ ತಮ್ಮನದ ಮರ್ಯಾದೆ ಮಲ್ತೆರು. ಮೇಯರ್ ಸುಧೀರ್ ಶೆಟ್ಟಿ, ವಿಧಾನ ಪರಿಷತ್ ದುಂಬದ ಸದಸ್ಯರು ಗಣೇಶ್ ಕಾರ್ಣೆ, ಕುಡ್ಲದ ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನದ ಆಡಳಿತಾಧಿಕಾರಿ K ಉಮೇಶ್ ಆಚಾರ್ಯ, ವೆಲ್ಲಾಕ್ ಆಸ್ಪತ್ರೆದ ಮುಖ್ಯ ದಂತ ವೈದ್ಯಾಧಿಕಾರಿ ಡಾಕ್ಟರ್ ಜ್ಯೋತಿ ವೇಣುಗೋಪಾಲ್, BH ಯೋಗೀಶ್ ಆಚಾರ್, ಡಾಕ್ಟರ್ CA ನಾಗರಾಜ್ ಆಚಾರ್, ಪ್ರೊಫೆಸರ್ G ಯಶವಂತ್ ಆಚಾರ್ ಲೇಸಡು ಪಾಲ್ಗೊಳ್ಳುತ್ತಿದ್ದರು. ಹರಿಶ್ಚಂದ್ರಾಚಾರ್ಯರ 111ನೇ ಈ ಜನ್ಮ ಸಂದರ್ಭದಲ್ಲಿ ಇವತ್ತು ಚಂದ್ರಶೇಖರಾಚಾರ್ಯರು ಒಳ್ಳೆಯ ಗೌರವವನ್ನು ಸಲ್ಲಿಸಿದ್ದಾರೆ. ನಮ್ಮ ಈ ಟ್ರಸ್ಟ್ನವರು ಕೂಡ ಅನೇಕ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಮಾಜ ಚಿಂತನೆಟ್ಟುಕೊಂಡು ಕಾರ್ಯಕ್ರಮ ಸಂಯೋಜಿಸಿದ್ದಾರೆ. ಎಲ್ಲರಿಗೂ ಶಿರವಾಗಿ ನಮಸ್ಕಾರ ಮಾಡ್ತೇನೆ. ಒಂದೇ ಮಾತು, ಧನ್ಯೋಸ್ಮಿ. ದೆಹಲಿಯಲ್ಲಿ ಏಪ್ರಿಲ್ 20ನೇ ತಾರೀಕು ಈ ಪದ್ಮಶ್ರೀ ಪದಕವನ್ನು ರಾಷ್ಟ್ರಪತಿಗಳಿಂದ ಪಡೆದುಕೊಂಡಾಗ ಏನು ಧನ್ಯತಾ ಭಾವ ಬಂತು, ಅದಕ್ಕಿಂತ ಹೆಚ್ಚಿನ ಧನ್ಯತಾ ಭಾವ ಈ ಸಭೆಯಿಂದ ಬಂದಿದೆ. TAN ಕಂಡಿಗೇರ್ನ ಬರಿಗಾಲ ನಡಿಗೆ ಬೂಕದ ಲೋಕಾರ್ಪಣೆದ ಲೀಸ್ ಜೂನ್ 2 ಕಾಯ್ತಾರ ಕಾಂಡೆ 10 ಗಂಟೆಗೆ ಕುಡ್ಲದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಮಹಾವಿದ್ಯಾಲಯಡು ಅಟ್ಟಣೆ ಮಲ್ತದಂಡ. ಡಾಕ್ಟರ್ MP ಶ್ರೀನಾಥ ಗುರ್ಕಾರ್ಮಿಡ್, ಡಾಕ್ಟರ್ BA ವಿವೇಕರೈ ಬೂಕ್ ಬಿಡುಗಡೆ ಮಲ್ಪೇರು. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಮಹಾವಿದ್ಯಾಲಯ ಕುಡ್ಲ, ಆಕೃತಿ ಆಶಯ ಪಬ್ಲಿಕೇಶನ್ಸ್ ಕುಡ್ಲ, ಕಾಸರಗೋಡು ಕನ್ನಡ ಲೇಖಕರ ಸಂಘ ಬೊಕ್ಕ ಕನ್ನಡ ಸಾಹಿತ್ಯ ಪರಿಷತ್ ಕೇರಳ ಗಡಿನಾಡ ಘಟಕ ಕಾಸರಗೋಡುದ ಒಟ್ಟು ಸೇರಿಕೆಡು ಈ ಕಾರ್ಯಕ್ರಮ ನಡಪುಣೊಂದು ಕಲ್ಲೂರು ನಾಗೇಶ್ ಪ್ರಕಟಣೆ ತೆರಿಪಾದಿರು. ಹುಷಾರಿದ್ದಂದೆ ಮರ್ದಗ್ ಕುಡ್ಲಗ್ ಬೈದಿನ ಪೊಂಜೋಗು ಸಾಯ ಮಲ್ಪುನ ಚಾತುರ್ಪ ತೋಜಾದ ಗುರ್ತದ ಜವಣೆವರಿಗೆ ಅತ್ಯಾಚಾರ ಮಲ್ತಿನ ಸಂಗತಿ ಕುಡ್ಲಡ ನಡೆತದಂಡು. ಕೇರಳ ಮೂಲದ ಪೊಂಜುವು ಮರ್ದಗ್ ಕುಡ್ಲದ ಖಾಸಗಿ ಆಸ್ಪತ್ರೆಗೆ ಸೇರ್ದಿತ್ತದು. ಅವಳು ಪೊಲಪಿತ್ತಿನ ಬುಕ್ಕ ಸಾಯ ಮಲ್ಪರೆ ಬೈದಿನ ಒರಿ ಜವಣೆ ಅತ್ಯಾಚಾರ ಮಲ್ತದೆಂದು ಪೊಂಜುವು ಪೊಲೀಸರಿಗೂ ದೂರು ಕೊಡ್ತೆರು. ಅತ್ಯಾಚಾರ ಮಲ್ತಿನಿ ಮಾತ್ರ ಅವೇನು ಮೊಬೈಲ್ ವಿಡಿಯೋ ಮಲ್ತದು. ಐಡ್ದು ಬೊಕ್ಕ ಆರೋಪಿ ಆ ವಿಡಿಯೋನ ತೋಜಾದು ಬ್ಲಾಕ್ ಮೇಲ್ ಮಲ್ತದು ಅತ್ಯಾಚಾರ ಮಲ್ತೊಂದಿತ್ತೆಂದು ಕೇಸ್ ಪಾಡ್ದಿರು. ಕಾಸರಗೋಡದ ಪೊಂಜೋನ ಪೊಲಬಿತ್ತಿನ ಸುಜಿತ್ ಪನ್ಪನಾಯೆ ಈ ಚಲ್ಲ ಕಾರ್ಯ ಮಲ್ತದೆಂದು ದೂರು ಪಾಡ್ದಿರು.
ಮಾರ್ಚ್ ತಿಂಗಳು ಸುರುತ್ತ ಸರ್ತಿ ಅತ್ಯಾಚಾರ ಮಲ್ತಿನ ಸುಜಿತ್ ವಿಡಿಯೋ ಪಿದೈ ಪಾಡುವೆಂದು ಪೋಡಿಪಾದ್ ಉಪದ್ರ ಕೊರೊಂದೆ ಇತ್ತೆಂದು ಪೊಂಜವು ಕುಡ್ಲದ ಪೊಲೀಸರಿಗೂ ದೂರು ಕೊಡ್ತೇರು. ಅನ್ಯಾಯ ಆಯ್ನ ಪೊಂಜವು ಇಂಚಿಪ್ಪ ಕುಡ್ಲದ ಖಾಸಗಿ ಆಸ್ಪತ್ರೆಗೆ ಸೇರ್ದು ಮರ್ದ ನಡ್ತೊಂದಿಪ್ಪುನಗ ಔಲ್ಲ ಸುಜಿತ್ ಅತ್ಯಾಚಾರ ನಡಪಾದೆಂದು ದೂರುಡು ತೆರಿಪಾದಿರು. ಈ ಸಂಗತಿ ತಿಳಿದು ಬೊಕ್ಕ ಪೊಂಜವು ಪೊಲೀಸರಿಗೂ ದೂರು ಕೊರ್ದು ರಕ್ಷಣೆ ಕೇಂದಿರು. ಕೇಸ್ ಪಾಡ್ನ ಪೊಲೀಸರು ಆರೋಪಿನ ಕಾಸರಗೋಡು ಹೊಸದುರ್ಗೋಡು ಪತದು ಕೋರ್టుಗೂ ಹಾಜರು ಮಲ್ತಿದರು. ಪಾಂಗಳದ ಶರತ್ ಶೆಟ್ಟಿ ಪನ್ಪುನರಿನ ಕಿರಣ ಕೇಸಿಡ ಆರೋಪಿ ತೋಜಂದೆ ಉಪ್ಪನಗ ಕುಟುಂಬ ದೈವಗೂ ಅರಿಕೆ ಮಲ್ತೊಂದು ಆಯ್ ಓಲಿತ್ತಂಡಲ ತಾನು ಬರ್ಪಾದ ತರೆಬಗ್ಗಾವ ಎಂದು ದೈವ ನುಡಿ ಕೂರ್ನವು ಪೊಟ್ಟಾವಂದೇ ಸತ್ಯಾಯನ ಸಂಗತಿ ನಡೆತದಂಡ. ಕೆರ್ನ ಕೇಸ್ತ ಆರೋಪಿ ತಿಕ್ಕಂದೆ ತಪ್ಪಾದು 1 ವರ್ಷಲ 3 ತಿಂಗಳು ಆನಗ ದೈವ ಪಂಡಿನ ಪಾತೆರ ಪಲ್ಲಿತದು ಆರೋಪಿ ಕಾನೂನುಗು ತರೆ ಬಗ್ಗಾಯಿನ ವಿಶೇಷ ಸಂಗತಿ ಒಡಿಪು ಜಿಲ್ಲೆದ ಪಾಂಗಳಡು ನಡೆತದಂಡ. ಪಾಂಗಳದ ಶರತ್ ಶೆಟ್ಟಿ ಪನ್ಪುನರಿನು ಕೆರ್ನ ಕೇಸ್ತ ಆರೋಪಿ ತಪ್ಪಾದು ತೋಜಂದೆ ಉಪ್ಪುನಗ ಶರತ್ ಶೆಟ್ಟಿಯರ್ನ ಸಂಸಾರ ಕುಟುಂಬ ದೈವಗು ಅರಿಕೆ ಮಲ್ತೊಂದುಂಡು. ಓಡ್ಯಡೆ ಯಾನುಲ್ಲೆ ಕೆರ್ನಾಯೇ ಓಲೆ ಒಪ್ಪಡು ಆಯನು ಬರ್ಪುಡಾದು ಕಾನೂನ್ದ ದುಂಬು ಉಂತಾವೆಂದು ದೈವ ಅಭಯ ಕೊರ್ದು ಇತ್ತ ದೈವದ ನುಡಿ ಪುಟ್ಟಾವಂದೆ ಸತ್ಯಾದು ತೋಜಿತಂಡು. ಆರೋಪಿ ಕೋರ್ಟುಗು ಶರಣಾತೆ ದೈವದ ಕಾರಣಿಕ ನೆಗೆತ್ತು ತೋಜಿತಂಡು. 2023 ಫೆಬ್ರವರಿ 5 ಒಡಿಪುದ ಪಾಂಗಳ ಪಡು ಪನ್ಪುನವಲು ಬಬ್ಬುಸ್ವಾಮಿ ದೈವಸ್ಥಾನದ ನೇಮುಡು ಪಾಲ್ದೆ ತೊನ್ನ 42 ವರ್ಷದ ಶರತ್ ಶೆಟ್ಟಿ ಪನ್ಪುನರಿನ ಪಾತೆರೆರ ಉಂಡು ಒಂದು ಏರೋದಾನ ಲೆತ್ತದು ಕೆರ್ದು ಪದ್ರಾಡಾದಿತ್ತೇರು. ಈ ಬಗೆಟ್ ಕಾಪು ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿತ್ತನಲ್ಲ ಆರೋಪಿಲು ಏರು ಪಂಡದು ಗೊತ್ತಿದ್ದಾಂಡ ಅಂಚಾದ ಕುಟುಂಬದ ಕುಳು ಇಲ್ಲಡು ವರ್ತೆ ಪಂಜುರ್ಲಿಗೆ ನೇಮ ಕೊಡ್ದು ಶರತ್ ಶೆಟ್ಟಿನ ಕೆರ್ನ ಬಗೆಟ್ ಅರಿಕೆ ಮಲ್ತೊಂದೇರು. ಅಪಗ ದೈವ ಆರೋಪಿ ಪಾತಾಳುಡು ದೆಂಗದು ಕುಳ್ಳಿಯಂಡಲ ನಾಡು ಕನತದು ಎದುರು ಅಂತಾವೆಂದು ಅಭಯ ಕೊರ್ದಿತ್ತಂಡು. ಆರೋಪಿ ಯೋಗೇಶ್ ಆಚಾರ್ಯ ಪನ್ಪುನಾಯೇ ಮೇ 23 ಆಯನೇ ಕೋರ್ಟದ ಎದುರು ತರೆ ಬಗ್ಗಾದೆ 1 ವರ್ಷ 3 ತಿಂಗಳು ತಪ್ಪಾದು ಒಡಿಪು 3 ಹೆಚ್ಚಿಗೆ ಸಿವಿಲ್ ನ್ಯಾಯಾಧೀಶರು ಬೊಕ್ಕ ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿ ಕೋರ್ಟ್ಗೂ ವಕೀಲರ ಒಟ್ಟುಗೂ ಹಾಜರಾತೆ. ಮುಖ್ಯ ಆರೋಪಿ ಯೋಗೇಶ್ ಆಚಾರ್ಯನು ಮೇ 30 ಪೊಲೀಸ್ ಕಸ್ಟಡಿಡು ದೆತ್ತೊಂದೇರು. ಕೋರ್ಟ್ 14 ದಿನದ ನ್ಯಾಯಾಂಗ ಬಂಧನಗೂ ಆದೇಶ ಕೊಡ್ದಿತ್ತಂಡ. ಕೇಸದ ಇತ್ತೆದ ತನಿಖೆದ ಅಧಿಕಾರಿ ಕಾಪು ಸರ್ಕಲ್ ಇನ್ಸ್ಪೆಕ್ಟರ್ ಜಯಶ್ರೀ ಮಾನೆ ಆರೋಪಿನು ನ್ಯಾಯಾಂಗ ಬಂಧನೊಡ್ದು ಹೆಚ್ಚಿಗೆ ತನಿಖೆಗಾದ ಪೊಲೀಸ್ ಕಸ್ಟಡಿಗೆ ದೆತ್ತೊಂದೇರು. ಸುರತ್ಕಲ್ ಕೈತಲು ಅಕ್ರಮ ಕಸಾಯಿ ಕಾಣಿಡು ಬಕ್ರೀದ್ ದಲೆಕ್ಕುಡು ಅಕ್ರಮವಾದ ಕನಸದೀತಿನ ಪದ್ರಾಡೇಡ್ಲ ಹೆಚ್ಚ ಕೈಕಂಜಲೇನು ಕುಡ್ಲದ ಬಜರಂಗ ದಳ ಕಾರ್ಯಕರ್ತರು ಪೊಲೀಸರನ್ನ ಸಾಯುಡು ಬಚಾವ್ ಮಲ್ತಿದರು. ಸುರತ್ಕಲ್ ಕೈತಲು ಅಕ್ರಮ ಕಸಾಯಿ ಕಾಣಿಡು ಅಕ್ರಮವಾದ ಪದ್ರಾಡು ಕೈಕಂಜಲೇನು ಕನಸ ದೀತೆರು ಪನ್ಪುನ ನಿಘಂಟದ ಮಾಹಿತಿ ಬಜರಂಗ ದಳ ಕಾರ್ಯಕರ್ತರಿಗೂ ಗೊತ್ತಾದ ಅಕುಲು ಈ ಬಗೆಟ್ಟು ಪೊಲೀಸರಿಗೂ ತೆರಿಪಾದರು. ಪೊಲೀಸರು ಅಕ್ರಮ ಕೈಕಂಜಲೇನು ಕಡ್ಪುನ ಜಾಗೆಗೂ ಕಾರ್ಯಾಚರಣೆ ನಡಪಾದು ಕೈಕಂಜಲೇನು ಬಚಾವ್ ಮಲ್ತಿದರು. ಕಟ್ಪೆರೆ ಮಾಸ ಮಲ್ಪೆರೆ ಕನಸ ದೀತಿನ ಸಾಧನುಲೇನು ಪೊಲೀಸರು ಸ್ವಾಧೀನಗೂ ದೆತ್ತೊಂದೇರು. ಆರೋಪಿಲೇನು ಬಂಧನ ಮಲ್ತದು ಸುರತ್ಕಲ್ ಸ್ಟೇಷನ್ ಕೇಸ್ ಪಾಡ್ದಂಡು. ನಿಟ್ಟೆ ವಿಶ್ವವಿದ್ಯಾನಿಲಯಡು ವಿಶೇಷ MBA ಕೋರ್ಸ್ ಶುರು ಮಲ್ತದನೆಂದು ಒತ್ತು ಕುಲಪತಿ ಡಾಕ್ಟರ್ MS ಮೂಡಿತಾಯ ಸುದ್ದಿಕೂಟಡು ತೆರಿಪಾದಿರು. ಬರವು ಕ್ಷೇತ್ರಡು ದೇಶುಡೆ ಗುರ್ತ ಮಲ್ತೊನ್ನ ನಿಟ್ಟೆ ವಿಶ್ವವಿದ್ಯಾನಿಲಯಡು ಈ ವರ್ಷಡು ಬೊಕ್ಕೊಂಜಿ ಹೊಸ ಕೋರ್ಸ್ ಶುರು ಮಲ್ತದೇರು. ಭವಿಷ್ಯದ ಉದ್ಯಮಿಲು ಬೊಕ್ಕ ಕುಟುಂಬ ವ್ಯವಹಾರದ ದನಿಕ್ಲೇನು ಸೃಷ್ಟಿ ಮಲ್ಪನ ದಿಟ್ಟಿಡು ವಿಶೇಷ MBA ಕೋರ್ಸ್ ಉಂದಾದುಂಡು. 2 ವರ್ಷದ ಕೋರ್ಸುಡು ಜವಣ ಜವಂದಿಲಿಗೂ ನನ್ನದ ಭವಿಷ್ಯ ಕಟ್ಟುನರೆ ಎಂದೆಡ್ದು ಸಾಧ್ಯಾಯರೆ ಉಂಡು. ಈ ಬಗೆಟ ನಿಟ್ಟೆ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಡಾಕ್ಟರ್ MS ಮುಡಿತಾಯ ಸುದ್ದಿಕೂಟಡು ಪಾತಿರದು ಮಾಹಿತಿ ಕೊರಿಯರು. ನೀತಿ ಆಯೋಗದ ಮಾನ್ಯತೆ ದೆತ್ತೊಂದು ಭಾರತ ಸರ್ಕಾರದ ಅಟಲ್ ನವೋದ್ಯಮ ಮಿಷನ್ದ ಅಡಿಟ್ ಅಟಲ್ ಇನ್ಕ್ಯುಬೇಷನ್ ಕೇಂದ್ರ ತಾಪನೆ ಮಲ್ಪರೆ ವಿಶ್ವವಿದ್ಯಾನಿಲಯ ಮಾನ್ಯತೆ ಹೊಂದಿದುಂಡು. ದೇರ್ದು ಕರ್ನಾಟಕಡು ಹೆಚ್ಚ ಹೊಸ ಉದ್ಯಮ ಶುರು ಆವಡು ಪನ್ಪುನ ಉದ್ದೇಶ ವಿಶ್ವವಿದ್ಯಾನಿಲಯಗೂ ಉಂಡು. ಈ ವಿಶೇಷ ಕೋರ್ಸ್ ಉಡ್ದು ಹೊಸ ಉದ್ಯಮ ತಾಪನೆ ಮಲ್ಪುನ ಜವಣೆಗೆ ಬೆರಿಸಾಯ ಕೊರ್ಪುಂಡು. ಅಟಲ್ ಇನ್ಕ್ಯುಬೇಷನ್ ಕೇಂದ್ರದ ನಿಲೆಟ್ MBA ಕೋರ್ಸು ಸೇರ್ನಿಡ್ದಾವ್ರ ಉಮೇದುಪ್ಪುನಕ್ಲೆಗ್ ಅನುಭವ ಆಧಾರದ ಕಲ್ಪುನ ಕೊರ್ಪುಣೊಂದು ಮುಡಿತಾಯರು ಪಂಡಿರು.
ಪ್ರಾಕ್ಟಿಕಲ್ ಸೇರಿದ ಇಂಟರ್ನ್ಶಿಪ್ ಬೊಕ್ಕ ಉದ್ಯಮಶೀಲತಾ ಅಭಿವೃದ್ಧಿ ಬೊಕ್ಕ ನಿರ್ವಹಣಾ ಅಭಿವೃದ್ಧಿ ವಿಚಾರಲಿನ ಪಾಠಕ್ರಮಟು ಸೇರ್ಸಾವುಂಡು ದೇರ್ದು ಕಲ್ತಿನಕ್ಲೆಗ್ ಹೊಸ ಉದ್ಯಮ ತಾಪನೆ ಮಲ್ಪರೆ ಹೆಚ್ಚಿಗೆ ಅನುಭವ ಕೊರಿಯರೆ ಸಾಧ್ಯ ಆಪುಂಡು ಪದವಿ ಕಲ್ತದು ಎಡ್ಡೆ ಅವಕಾಶಗಾದ ಕಾತೊಂದು ಪುನರ್ಜವಣೆಗೆ ಒಂದೊಂಜಿ ಎಡ್ಡೆ ಅವಕಾಶ ಆದಿತ್ತದು ಸ್ವಂತ ಉದ್ಯಮನು ಗೆಲ್ಮಿಡು ಸುರುಮಲ್ಪನ ಬಗೆಟ್ ಎಡ್ಡೆ ತರಬೇತಿ ತಿಕ್ಕೆರೆ ಉಂಡು ಮಾನ್ಯತೆದ ವಿಶ್ವವಿದ್ಯಾನಿಲಯದ್ದು ಕಮ್ಮಿ ಪಂಡ 50% ಮಾರ್ಕದ ಒಟ್ಟುಗೂ ಸ್ನಾತಕ ಪದವಿ ಮಲ್ತದಿತ್ತಂಡ ಈ ಕೋರ್ಸುಗೂ ಸೇರೋಲಿ ನಿಟ್ಟೆ ವಿಶ್ವವಿದ್ಯಾನಿಲಯ ನಡಪವನ ಪ್ರವೇಶ ಪರೀಕ್ಷೆಡು ಮಾನ್ಯತೆ ಮಾರ್ಕ್ಸ್ ಪಡೆಯುವನ್ನಲ್ಲ ಅಗತ್ಯಲ ಉಂಡು. With all the permissions from the statutory bodies, AICTE has already approved this program. Our university executive council has approved this program and the program is immediately being launched. We thought we should have the pleasure of announcing that through you friends. This is a 2-year program. ಟ್ರ್ಯಾಕ್ ನಲ್ಲಿ ಒಂದು ಸ್ಟಾರ್ಟಪ್ ಟ್ರ್ಯಾಕ್, ಇನ್ನೊಂದು ಫ್ಯಾಮಿಲಿ ಬಿಸ್ನೆಸ್. ನಮ್ಮ ಸುತ್ತಮುತ್ತ ಹಲವಾರು ಫ್ಯಾಮಿಲಿ ಬಿಸ್ನೆಸ್ಗಳಿದ್ದಾವೆ. ಅದರ ನೆಕ್ಸ್ಟ್ ಜನರೇಷನ್ ಅದನ್ನು ಇನ್ನೊಂದು ಲೆವೆಲ್ಗೆ ತಗೊಂಡೋಗೋದು ಹೇಗೆ ಅನ್ನೋದನ್ನು ಕೂಡ ಆಲೋಚನೆ ಮಾಡಬೇಕಾಗಿದೆ. ಯಾಕಂದರೆ ಹಳೆಯ ರೀತಿಯಲ್ಲಿ ರನ್ ಮಾಡೋದಕ್ಕಿಂತಲೂ ಅದನ್ನು ಹೊಸತನ ಅದಕ್ಕೆ ತಂದು ಅದನ್ನು ಇನ್ನೂ ಹೆಚ್ಚಿನ ವೃದ್ಧಿ ಮಾಡೋದು ಹೇಗೆ ಅಂತ. ಸೊ ಅದರಿಂದ ಈ ಎಂಟರ್ಪ್ರಿನರ್ಶಿಪ್ ಇನೋವೇಷನ್ ಎಂಟರ್ಪ್ರಿನರ್ಶಿಪ್ ಆ್ಯಂಡ್ ವೆಂಚರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನಲ್ಲಿ ಬರುವ ವಿದ್ಯಾರ್ಥಿಗಳಿಗೆ ಕೇವಲ 30 ಜನಕ್ಕೆ ಮಾತ್ರ ಅವಕಾಶ ಇದೆ. ಇದರಲ್ಲಿ ಈ ಪ್ರೋಗ್ರಾಮ್ನಲ್ಲಿ ಈ ಫ್ಯಾಮಿಲಿ ಬಿಸ್ನೆಸ್ಗೆ ಕೂಡ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ. ವಿಶ್ವ ಬ್ರಾಹ್ಮಣ ಸಮಾಜ ಬೋಡಾಯಿನ ಎಡ್ಡೆ ಕಾರ್ಯಲಿಡಿದ ದುಂಬರಿಯೊಂದು ಪುನವು ಮೆಚ್ಚುಗೆದ ಸಂಗತಿಯಿಂದ ಕಟೀಲು ಶ್ರೀ ಕಮಲಾದೇವಿ ಪ್ರಸಾದ ಆಸರಣ ಪಂತೆರು ಕಿನ್ನಿಗೋಳಿ ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘ ಬೊಕ್ಕ ಕಾಳಿಕಾಂಬ ಮಹಿಳಾ ವೃಂದ ಕಿನ್ನಿಗೋಳಿದ 38ನೇ ವರ್ಷದಲ್ಲಿ ಇಸಿದು ಆರ್ಪಾತಿರಿಯರು. ಕಿನ್ನಿಗೋಳಿ ರಾಜರತ್ನಪುರದ ಸರಾಫ್ ಅಣ್ಣಯ್ಯ ಆಚಾರ್ಯ ಸಭಾಭವನಡು ಕಿನ್ನಿಗೋಳಿ ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘ ಬೊಕ್ಕ ಕಾಳಿಕಾಂಬ ಮಹಿಳಾ ವೃಂದ ಕಿನ್ನಿಗೋಳಿ ಇಂದೆತ್ತ 38ನೇ ವರ್ಷದಲ್ಲಿ ಪ್ರತಿಭಾ ಪುರಸ್ಕಾರ ತಮ್ಮನದ ಲೇಸು ಅಟ್ಟಣೆ ಮಲ್ತದಿತ್ತರು. ಸಂಘದ ಗುರ್ಕಾರ್ಯರು ಯೋಗೀಶ್ ಆಚಾರ್ಯ ಎತ್ಕೊಂಡೆರು. ಕಟೀಲು ಶ್ರೀ ಕಮಲಾದೇವಿ ಪ್ರಸಾದ ಆಸರಣ್ಣ ಬೊಕ್ಕ ಬಿನ್ನೆರ ಒಟ್ಟು ಸೇರಿಗಿಡ ಕಾರ್ಯಕ್ರಮ ಉದಿಪನಾಂಡು ಆಸರಣ್ಣಿರ ಪಾತೆರದು ವಿಶ್ವ ಬ್ರಾಹ್ಮಣ ಸಮಾಜ ಪ್ರಾಧಾನ್ಯತೆ ಪಡೆಯಿನ ಸಮಾಜ ಆದಿತ್ತದು ಇತ್ತ ಎಡ್ಡೆ ಬರವು ಕಲ್ತದು ಸಮಾಜ ಬೋಡಾಯಿನ ಎಡ್ಡೆ ಕಾರ್ಯಲಿಡಿದು ದುಂಬರಿಯೊಂದು ಪುನವು ಮೆಚ್ಚುಗೆದ ಸಂಗತಿ ಎಂದು ಪಂಡೆರು. ದಾನಿಲು ಶ್ರೀನಿವಾಸ ಆಚಾರ್ಯ ಸುರತ್ಕಲ್ ಹವೆ ನಿಯಂತ್ರಣದ ಸಭಾಭವನದ ನಾಮಫಲಕ ಉದಿಪನ ಮಲ್ತೆರು. ಕಟಪಾಡಿ ಆನೆಗೊಂದಿ ಸಂಸ್ಥಾನದ ಪ್ರಧಾನ ಕಾರ್ಯಂತಿರು ಲೋಕೇಶ್ ಎಂಬಿ ಆಚಾರ್ ಕಂಬಾರ್ ಗುರ್ಕಾರ್ಮಿ ವಹಿಸದಿದ್ದರು. ಆನೆಗೊಂದಿ ಸಂಸ್ಥಾನ ವೇದಪಾಠ ಶಾಲೆದ ಮೌನೇಶ್ ಶರ್ಮಾ, ಎಸ್ಕೆಜಿ ಕೋಆಪರೇಟಿವ್ ಬ್ಯಾಂಕ್ ಗುರ್ಕಾರ್ಯರು ಪಿ ಉಪೇಂದ್ರ ಆಚಾರ್ಯ, ಪಡುಪಣಂಬೂರು ನಾಲ್ಕೂರು ಪಂಜುರ್ಲಿ ದೈವಸ್ಥಾನದ ಗುರ್ಕಾರ್ಯರು ಜಗದೀಶ್ ಆಚಾರ್ಯ, ಪಡುಪಣಂಬೂರು ಗಾಯತ್ರಿ ಮಹಿಳಾ ಮಂಡಳದ ರಾಜೇಶ್ವರಿ ಸೂರ್ಯಕುಮಾರ್, ಸಭಾಭವನ ಸಮಿತಿ ಗುರ್ಕಾರ್ಯರು ಪೃಥ್ವಿರಾಜ್ ಆಚಾರ್ಯ, ಮಹಿಳಾ ಮಂಡಳಿದ ಶಶಿಕಲಾ ಯೋಗೀಶ್ ಆಚಾರ್ಯ ಪಾಲ್ದೆತ್ತೊಂಡರು. ಸಾಧಕಿರು ದಾಮೋದರ ಆಚಾರ್ಯ ಮುಲ್ಕಿ, ಯಮುನಾ ಯೋಗೀಶ್ ಆಚಾರ್ಯ ಮಕ್ಕಳಿಗೆ ತಮ್ಮನದ ಮರ್ಯಾದೆ ಮಲ್ತೆರು. ಶಿವಪ್ರಸಾದ್ ಆಚಾರ್ಯ, ಪ್ರತಿಮಾ ಪ್ರಕಾಶ್ ಈ ಪೊರ್ತೊಡಿತ್ತರು. ಅರವಿಂದ ಆಚಾರ್ಯ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಒಂದು ಅಗ್ನಿ ಬೆಳಗೋದ್ರಿಂದ ಏನಾಗುತ್ತದೆ ಅಂತ ಎಲ್ಲರೂ ಆಲೋಚಿಸಿದರು. ಹಾಳಾದಂತಹ ಕಾರ್ಯಕ್ರಮ ಆಗಬಾರದು. ಈಗ ಏನಾಗಿದೆ ಅಂದರೆ ನಮ್ಮ ಹಿಂದೂ ಧರ್ಮ ಇವತ್ತು ಕೂಡ ಅದನ್ನು ಕಾಪಿಟ್ಟು ಬಂದಿದೆ. ಬೇರೆ ಧರ್ಮಗಳಲ್ಲಿ ಸ್ವರಕ್ಕೆ ಅಹಿತವಾದ ಘಟನೆಯನ್ನೇ ಮಾಡತಕ್ಕಂತಹ ಅವರಲ್ಲಿ ಅಗ್ನಿಯನ್ನು ಬೆಳಗುವುದಕ್ಕೆ ವಿರೋಧ. ಅಗ್ನಿ ಬೆಳಗಬಾರದು, ಅಗ್ನಿ ಬೆಳಗುವುದಕ್ಕೆ ತಮ್ಮ ಕೈಗೊಳಿಸುವುದಿಲ್ಲ. ಅಂತಹವರು ಪುರಕ್ಕೆ ಅಹಿತವಾದ ಎಲ್ಲೆಲ್ಲೋ ಸ್ಫೋಟಗೊಳ್ಳತಕ್ಕಂತಹ ಅಗ್ನಿಯನ್ನು ಮಾಡಿ ಅನೇಕ ಜನರ ಸಂಹಾರವನ್ನು ಮಾಡುವಂತಹ ಅಗ್ನಿಯನ್ನೇ ಅವರು ಇದು ಮಾಡ್ತಾರೆ ಹೊರತು ಈ ರೀತಿ ಬೆಳಗತಕ್ಕಂತಹ ಅಗ್ನಿಯನ್ನು ಉಪಾಸನೆ ಮಾಡದೇ ಇರತಕ್ಕಂತಹ ಕೊರತೆ ನಾವಲ್ಲಿ ಕಾಣ್ತೇವೆ. ಕೊಂಕಣಿ ಸಾಂಸ್ಕೃತಿಕ ಸಂಘ ಕುಡ್ಲದ ನಿಲೆಟ್ ಮೇ 31 ಕುಡ್ಲದ ಪುರಭವನಡು ಬಯ್ಯ 5 ಸೀತಾ ಕಲ್ಯಾಣ ಕೊಂಕಣಿ ಆಟ ನಡಪರೆ ಉಂಡೊಂದು ಸಂಘದ ಗುರ್ಕಾರ್ಯರು ಮಣೇಲ್ ಗಜಾನನ ಶೆಣೈ ಪಂತೆರು. ಕುಡ್ಲದ ಕೊಂಕಣಿ ಸಾಂಸ್ಕೃತಿಕ ಸಂಘದ ಗುರ್ಕಾರ್ಯರು ಮಣೇಲ್ ಗಜಾನನ ಶೆಣೈ ಕುಡ್ಲಡು ಸುದ್ದಿಕೊಟ್ಟಡು ಪಾತಿರ್ದು ಮೇ 31 ಬಯ್ಯ 5 ಗಂಟೆಗೂ ಕುಡ್ಲದ ಪುರಭವನಡು ಸೀತಾ ಕಲ್ಯಾಣ ಕೊಂಕಣಿ ಯಕ್ಷಗಾನ ದಿವೊಂದ ಕರೆದು ಪೋಯಿನ ಜಿಜಿ ವಾಸುದೇವ ಪ್ರಭು ಕೆಲವು ಜನಕ್ಲೇನ್ ಸೇರ್ಸಾದು ತಾಪನೆ ಮಲ್ತಿನ ಈ ಸಂಘಡು ಇತ್ತೆ ಆದಿನುತ 5 ಹೆಚ್ಚ ಜನ ಸದಸ್ಯರುಳ್ಳೆರು ಇಂದು ಪೆರ್ಮೆದ ವಿಚಾರ. ಮಕರ ಸಂಕ್ರಾಂತಿ ಆಚರಣೆ ಗೀತಾಬಾಯಿ ಪಾಠ ಪಂಥ ಕೊಂಕಣಿ
ನಾಟಕ ಇಂಚ ಪಾಕ ಕಾರ್ಯಕ್ರಮಲಿನ ನಡಪಾದ ಇತ್ತೆ ಪಾಕ ಜನ ಬೈಕ್ ದಿನಂಚ ಸೀತಾ ಕಲ್ಯಾಣ ಕಾಲಮಿತಿ ಆಟದಿ ಒಂದಾನ್ ಪಂಡೆರು. ಯಕ್ಷಗಾನ ಕಲಾವಿದರು ಗಣೇಶಪುರ ಗಿರೀಶ ನಾವಡ ಈ ಆಟದ ತರಬೇತಿ ಕೊರುಂದುಲೆರು. ಈ ಕಾರ್ಯಕ್ರಮದಾನಿ ಸೀತಾ ಕಲ್ಯಾಣ ಆಟೋಡು ಪಾಲ್ದೆತುನ್ನ ಕಟೀಲು ಮೇಳದ ವೇಷದಾರ್ ಗಣೇಶ್ ಪಾಲೇಚಾರ್ ಆಟದ ರಂಗೋಡು ಮಲ್ತದಿನ ಸಾಧನೆ ಗುರ್ತು ಮಲ್ತದು ಕೊಂಕಣಿ ಸಾಂಸ್ಕೃತಿಕ ರಾಯಭಾರಿ ಬಿರುದು ಕೊರ್ದು ತಮ್ಮನದ ಮರ್ಯಾದೆ ಮಲ್ಪುಣೊಂದು ಗಜಾನನ ಶೆಣೈ ಪಂಡೆರು. ಸಂಘದ ಕಾರ್ಯಂತೇರು ಕೃಷ್ಣ ಕಾಮತ್, ಪಣವಾಧಿಕಾರಿ ರತ್ನಾಕರ ಕುಡುವ, ಕಲಾವಿದರು ಶಾಂತರಾಮ ಕುಡುವ ಸುದ್ದಿ ಕೊಟ್ಟೊಡಿದ್ದರು. ಮೊತ್ತ ಮೊದಲಿಗೆ 2012ನೇ ಇಸ್ವಿಗೆ ಮಹಿಷಿ ಮರ್ದಿನಿ ಎಂಬ ಯಕ್ಷಗಾನದ ಮುಖೇನ ನಾವು ಕೊಂಕಣಿ ಸಾಂಸ್ಕೃತಿಕ ರಂಗದಲ್ಲಿ ಯಕ್ಷಗಾನದ ಮಿಲುಕನ್ನು ಹಾಕುವಂತಹ ಪ್ರಯತ್ನ ಮಾಡಿದ್ದೇವೆ. ಯಾವತ್ತು ನಾವು ನೋಡಿದರೆ ಕನ್ನಡದಲ್ಲಿ, ತುಳು ಭಾಷೆಯಲ್ಲಿ ಹಾಗೂ ಇತರ ಭಾಷೆಯಲ್ಲಿ ನಾವು ನಮ್ಮ ಕರುನಾಡಿನ ಅಥವಾ ಕರಾವಳಿಯ ಗಂಡುಕಲೆ ಯಕ್ಷಗಾನದ ಪ್ರದರ್ಶನ ನೋಡಿದ್ದೇವೆ. ಇವಾಗ ಕೊಂಕಣಿಯಲ್ಲಿ ನೋಡುವಂತಹ ಅವಕಾಶ ಕೂಡ ನಿಮಗೆ ನಾಡಿದ್ದು 31ಕ್ಕೆ ಸಾಯಂಕಾಲ 5 ಗಂಟೆಗೆ ಶುಕ್ರವಾರ ನಿಮಗೆ ಮಂಗಳೂರಿನ ಕುಟ್ಮುಲ್ ರಂಗರಾವ್ ಪುರಭವನದಲ್ಲಿ ನಡೆಯಲಿಕ್ಕಿದೆ. ಸೀತಾ ಕಲ್ಯಾಣ ಎಂಬ ಈ ಕೊಂಕಣಿ ಕಾಲಮಿತಿ ಯಕ್ಷಗಾನ ಪ್ರದರ್ಶನ ನಾವು ನೀಡಲಿಕ್ಕಿದ್ದೇವೆ. ಯಕ್ಷಗಾನ ಇಲ್ಲಿಯವರೆಗೆ ಕೊಂಕಣಿ ಯಕ್ಷಗಾನವನ್ನು ಅಷ್ಟು ಪ್ರಸ್ತುತಪಡಿಸುವವರು ಭಾರಿ ಕಮ್ಮಿ. ಈಗ ಉತ್ತರ ಕನ್ನಡದಲ್ಲಿ ಅದು ಸ್ವಲ್ಪ ಹೆಚ್ಚಿಗೆ ನಡೀತಾ ಇದೆ ನಮಗಿಂತ. ಆದರೆ ದಕ್ಷಿಣ ಕನ್ನಡದಲ್ಲಿ ನಮ್ಮ ಸಂಘವನ್ನು ಬಿಟ್ಟರೆ ಬೇರೆ ಯಾರು ಕೊಂಕಣಿ ಯಕ್ಷಗಾನವನ್ನು ಪ್ರದರ್ಶನ ಮಾಡಲಿಲ್ಲ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಅದಕ್ಕೆ ನಾವು ಅದ ಪ್ರದರ್ಶನವನ್ನು ಒಳ್ಳೆಯ ರೀತಿಯಲ್ಲಿ ಅಂದರೆ ಒಳ್ಳೆ ಗುಣಮಟ್ಟದಲ್ಲಿ ನಡೆಸಲಿಕ್ಕೆ ಇಚ್ಛೆ ಪಡ್ತೇವೆ. ಹಾಗಾಗಿ ನಮ್ಮ ಸದಸ್ಯರು ಹಾಗೂ ಹವ್ಯಾಸಿ ಕಲಾವಿದರನ್ನು ಸೇರಿಸಿ ನಾವು ಅದನ್ನು ಒಳ್ಳೆಯ ರೀತಿಯಲ್ಲಿ ಒಳ್ಳೆ ಗುಣಮಟ್ಟದಲ್ಲಿ ನಮ್ಮ ಜನರನ್ನು ತಲುಪಿಸುವಲ್ಲಿ ಕಾರ್ಯರತರಾಗಿದ್ದೇವೆ. ಯುಗಪುರುಷ ಸಾರಥ್ಯಡು ಜೂನ್ 2 ತಾರೀಖು ಕನ್ನಡ ತುಳು ಚಲನಚಿತ್ರ ನಟ ಕಲಾ ನಿರ್ದೇಶಕರು ದೇವಿ ಪ್ರಸಾದ್ ನಟನೆ ಮಲ್ತದು ನಿರ್ದೇಶನ ಮಲ್ತಿನ ಪೀಡಿತ್ ಹಿಂದಿ ಚಿತ್ರ ಕಿನ್ನಿಗೋಳಿದ ಯುಗಪುರುಷ ಸಭಾಂಗಣಡು ಬಿಡುಗಡೆ ಆವರೆಂಡು. ಸಿನಿಮಾ ನಟೆ ರಂಗನಟೆ ನರೇಂದ್ರ ಕೆರೆಕಾಡು ಅಭಿನಯ ಮಲ್ದಿನ ಹರೀಶ್ ಪಿ ಕೋಟ್ಯಾನ್ ಛಾಯಾಗ್ರಹಣ ಮಲ್ತಿನ ಈ ಚಿತ್ರ ಪ್ರೇಕ್ಷಕರಿಗೆ ಉಚಿತ ಪ್ರದರ್ಶನ ಕೊರ್ಪುಂಡು. ಒಂದು ದಿನಟ್ಟು 5 ಪ್ರದರ್ಶನ ಇತ್ತದು ಜೊತೆಟು ಅದೃಷ್ಟ ಪ್ರೇಕ್ಷಕರಿಗೆ ಆಕರ್ಷಕ 5 ಇನಾಮು ಉಂಡು ಪಂಡದು ಚಿತ್ರತಂಡದ ಪ್ರಕಟಣೆ ತೆರಿಪಾದಿರು. ಇಡೆಗ ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನಾನು ಎಲ್ಲೈತೆ ಪೊರ್ತಕು ನಮ್ಮ ಕುಡ್ಲ ತುಳು ವಾರ್ತೆಲು ಸುಲ್ಮೆಲು.